ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ನೂತನ ಡೀನ್ ಡಾಕ್ಟರ್ ಅರ್ಬನ್ ಜಾನ್ ಅರ್ನಾಲ್ಡ್ ಡಿಸೋಜ ಅವರ ಪದಗ್ರಹಣ ಸಮಾರಂಭವು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ನಿರ್ಗಮಿತ ಡೀನ್ ಹಾಗೂ ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವಾನ್ ಡಿಸೋಜ ಅವರು ನೂತನ ಡೀನ್ ಡಾಕ್ಟರ್ ಅರ್ಬನ್ ಜಾನ್ ಅರ್ನಾಲ್ಡ್ ಡಿಸೋಜ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ನೂತನ ಡೀನ್ಗೆ ಹಲವಾರು ಗಣ್ಯರು ಹೂಗುಚ್ಛವನ್ನ ನೀಡಿ ಗೌರವಿಸಿದ್ರು. ಈ ವೇಳೆ ಮಾತನಾಡಿದ ನೂತನ ಡೀನ್ ಡಾಕ್ಟರ್ ಅರ್ಬನ್ ಜಾನ್ ಅರ್ನಾಲ್ಡ್ ಡಿಸೋಜ ಅವರು, ಫಾದರ್ ಮುಲ್ಲರ್ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಲು ತುಂಬಾ ಖುಷಿಯಾಗ್ತಿದೆ. ಇದೀಗ ಡೀನ್ ಜವಾಬ್ದಾರಿ ಸಿಕ್ಕಿರುವುದು ಅದರ ಶ್ರೇಷ್ಠತೆಗಾಗಿ ಹೆಚ್ಚಿನ ಶ್ರಮ ವಹಿಸುತ್ತೇನೆ ಎಂದು ಹೇಳಿದರು. That was reposed on me by the President, Director and the management of Father Muller Charitable Institution. At this auspicious hour, I thank our President, Bishop Right Reverend Dr. Peter Paul Saldana, our Director, Reverend Father Richard Aloysius Covello, for entrusting me the responsibility by appointing as the Dean of Father Muller College of Allied Health Sciences. With humility and praise to Lord Almighty, I pledge to uphold the ethos, values and vision of Father Muller Charitable Institution. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಮಾತನಾಡಿ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ಗೆ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬಂದಿದ್ದಾರೆ. ಇಲ್ಲಿ ಹಲವಾರು ಕೋರ್ಸ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಂಟೋನಿ ಅವರು ಮೊದಲ ಡೀನ್ ಆಗಿ ಕಾರ್ಯನಿರ್ವಹಿಸಿರುವುದು ಹೆಮ್ಮೆಯ ವಿಚಾರ. ಇದೀಗ ನೂತನ ಡೀನ್ ಬಂದಿರುವುದು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಲು ಕಾರಣವಾಗಿದೆ ಎಂದು ಹೇಳಿದರು. I am sure all our faculty of the college, of both the colleges, definitely cooperate and collaborate with the new deans so that our colleges and our institution will climb the ladder of glory and reach to the zenith, that our institution becomes the most sought institutions in our country and across the globe. We all have the responsibility to work together for the growth and progress of these institutions. ಫಾದರ್ ಮುಲ್ಲರ್ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಆಂಟೋನಿ ಸಿಲ್ವಾನ್ ಡಿಸೋಜ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. In the healthcare sector as well as educational sector, all these years, because of the able leadership, we have achieved many milestones in this region. Father Muller's hospital is greatly sought after hospital in this region for more than a century. Father Muller's College of Allied Health Sciences, actually the courses, if we see, many of the courses started in 1990s, and there was tremendous amount of growth for the institution, and now this is actually, I am repeating, today the Allied Health Sciences courses is the largest college under the Father Muller's group of institutions. ಈ ಸಂದರ್ಭದಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಚಸ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.